ಹಿಂದೂ ಜಾಗರಣ ವೇದಿಕೆ ಮತ್ತು ಜಿಲ್ಲಾಧಿಕಾರಿ ನಡುವೆ ಜಟಾಪಟಿ ತಾರಕಕ್ಕೇರಿದೆ. ಮಂಗಳೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ್ ವಿರುದ್ಧ ದೂರು ನೀಡಿದ್ದಾರೆ. ಈ ನಡುವೆ ಕೇಸ್ ವಾಪಸ್ ಪಡೆದುಕೊಳ್ಳಲು ಹಿಂಜಾವೆ ಆಗ್ರಹಿಸಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ. ಜಿಲ್ಲಾಧಿಕಾರಿ ದೂರು ನೀಡಿದ ಬಳಿಕ ಕಾರಿಂಜ ಕ್ಷೇತ್ರ ಭಗವಧ್ವಜ ತೆಗೆಯಲು ಪುಂಚಾಲಕಟ್ಟೆ ಎಸ್ಐ ಸೌಮ್ಯ ಭಗವಧ್ವಜ ತೆಗೆಯುವಂತೆ ಸೂಚಿಸಿದ್ದಾರೆ. ತಾಕತ್ತಿದ್ದರೆ ಅದನ್ನ ತೆಗೆದು ನೋಡಿ. ಒಂದು ವಾರದೊಳಗೆ 1000 ಧ್ವಜಗಳನ್ನು ಹಾಕುತ್ತೇವೆ. ಜಾಸ್ತಿ ತುಳಿಯೋಕೆ ನೋಡಬೇಡಿ. ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ, ಹಿಂದೂ ಸಮಾಜ ಕಲ್ಲುಗುಂಡು. ಕಾಲು ಮುರಿಯುತ್ತೇವೆ ಎಂದು ಹಿಂಜಾವೆ ಪ್ರಾಂತ್ಯ ಕಾರ್ಯದರ್ಶಿ ರಾಧಾಕೃಷ್ಣ ಅಡ್ಡಿಯಂತಾಯ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಲ್ಲಿಯ ಸರ್ಕಲ್ ಇದು ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ಅಲ್ಲಿಯ ಧ್ವಜವನ್ನು ತೆಗಿಬೇಕು ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿರುವಂತಹ ಭಗವದ್ ಧ್ವಜವನ್ನು ತೆಗಿಬೇಕು ಅಂತ ಹೇಳ್ತಾರೆ. ಏನಿದು ಗೋರಿ ಮಹಮ್ಮದನ ಕಾಲವಾ, ಟಿಪ್ಪು ಸುಲ್ತಾನ್ನ ಕಾಲವಾ? ಒಬ್ಬರು ಪೊಲೀಸ್ ಅಧಿಕಾರಿ, ಸ್ಥಳೀಯ ಪೊಲೀಸ್ ಅಧಿಕಾರಿ ಧ್ವಜ ತೆಗಿಬೇಕಂತ ಹೇಳ್ತಾರಲ್ಲ. 1000 ಧ್ವಜಗಳನ್ನು ಹಾಕ್ತೇವೆ. ಒಂದು ವಾರದೊಳಗೆ 1000 ಧ್ವಜಗಳನ್ನು ಹಾಕ್ತೇವೆ. ತಾಕತ್ತಿದ್ರೆ ಅವರು ತೆಗಿಸಬೇಕು. ಏನು ಮಕ್ಕಳಾಟ ಅಂತ ಯೋಚನೆ ಮಾಡಿದರೆ ಹಿಂದೂ ಸಮಾಜಕ್ಕೆ ತುಳಿಬಹುದು. ಫುಟ್ಬಾಲ್ ಅಂತ ಅನಿಸಿದ್ರೆ ನೆನಪಿಟ್ಟುಕೊಳ್ಳಿ, ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ, ಹಿಂದೂ ಸಮಾಜ ಕಲ್ಲುಗುಂಡು. ನೆನಪಿಟ್ಟುಕೊಳ್ಳಿ, ಕಾಲು ಮುರಿತ ನಿಮ್ಮದು. ನಿಮ್ಮ ಕರ್ತವ್ಯ ಮಾಡಿ, ನಿಮ್ಮ ಕೆಲಸ ಮಾಡಿ. ಕ್ಷೇತ್ರದ ಪವಿತ್ರತೆ ಧಕ್ಕೆ ಮಾಡುವವರನ್ನು ಪತ್ತೆ ಹಚ್ಚಿ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಅಲ್ಲಿ ಪೊಲೀಸ್ ಔಟ್ ಪೋಸ್ಟ್ ಮಾಡಿ ಅಹಿತಕರ ಘಟನೆ ನಡೆದಾಗ ಎಚ್ಚರ ವಹಿಸಿ. ಯಾವುದೇ ಕಾರಣಕ್ಕೆ ಅಲ್ಲಿ ಗಣಿಗಾರಿಕೆ ನಡೀಬಾರದು. ಇದು ನಮ್ಮ ಆಗ್ರಹ. ಜಿಲ್ಲಾಧಿಕಾರಿ ಅವರ ಜವಾಬ್ದಾರಿ, ಕರ್ತವ್ಯ ಅವರದ್ದು. ಕೆರಳಿಸಬೇಡಿ.